ಗಡಿಯಾರದ ಮುಳ್ಳು ಸಂಜೆ 5 ಗಂಟೆ ತೋರಿಸುತ್ತಿತ್ತು. ಕಿಟಕಿಯ ಹೊರಗೆ ಮುಂಬೈ ಜೀವರಾಶಿಯನ್ನೇ ನಡುಗಿಸುವಂತಹ ಭೀಕರ ಮಳೆ ಸುರಿಯುತ್ತಿತ್ತು. ಸಾಮಾನ್ಯವಾಗಿ ಈ ಹೊತ್ತಿಗೆ ಮನೆಗೆ ಬರಬೇಕಾಗಿದ್ದ 8 ವರ್ಷದ ಆನಂದ್ ಇನ್ನೂ ಮನೆಗೆ ಬಂದಿರಲಿಲ್ಲ. ತಾಯಿ ಆರತಿ ಪ್ರತಿ ಸೆಕೆಂಡ್ಗೊಮ್ಮೆ ಬಾಗಿಲು ತೆಗೆದು ನೋಡುತ್ತಿದ್ದಳು. ಅಜ್ಜ ಲಿವಿಂಗ್ ರೂಮ್ನಲ್ಲಿ ಆತಂಕದಿಂದ ಅತ್ತಿತ್ತ ಓಡಾಡುತ್ತಿದ್ದರು. ತಂದೆ ನಿರಂತರವಾಗಿ ಸ್ಕೂಲ್ ವ್ಯಾನ್ ಚಾಲಕನಿಗೆ ಫೋನ್ ಮಾಡಲು ಪ್ರಯತ್ನಿಸುತ್ತಿದ್ದರು. ಆದರೆ ಕೇವಲ ನೆಟ್ವರ್ಕ್ ಬ್ಯುಸಿ ಅಂತ ಶಬ್ದ ಮಾತ್ರ ಕೇಳಿ ಬರುತ್ತಿತ್ತು. ದಿಢೀರನೆ ತಂದೆಯ ಮೊಬೈಲ್ಗೆ ರಿಂಗ್ ಆಯಿತು. ವ್ಯಾನ್ ಡ್ರೈವರ್ ಧ್ವನಿ ಕೇಳಿಸುತ್ತದೆ. ಆದರೆ ಹಿನ್ನೆಲೆಯಲ್ಲಿ ಜೋರಾದ ಗಾಳಿ ಮತ್ತು ಮಕ್ಕಳ ಅಳುವ ಶಬ್ದ ಅಸ್ಪಷ್ಟವಾಗಿತ್ತು. ಸಾರ್, ಸಾಯನ್ ಫ್ಲೈಓವರ್ನ ಕೆಳಗಡೆ ಇಡೀ ರಸ್ತೆ ಮುಳುಗಿ ಹೋಗಿದೆ. ಇಂಜಿನ್ಗೆ ನೀರು ನುಗ್ಗಿದೆ. ವ್ಯಾನ್ ಆಫ್ ಆಗಿದೆ. ನೀರು ವೇಗವಾಗಿ ಮೇಲೆ ಇರುತ್ತದೆ. ಇನ್ನಷ್ಟು ವಿಷಯ ಹೇಳುವಷ್ಟರಲ್ಲೇ ಫೋನ್ ಕಟ್ ಆಗಿ ಹೋಗಿತ್ತು. ಈ ಮಾತು ಕೇಳುತ್ತಿದ್ದಂತೆ ತಂದೆಯ ಹೃದಯ ಇನ್ನೂ ಬಡಿತ ಜಾಸ್ತಿ ಆಗಿತ್ತು. ಅಂದು ಇಡೀ ಕುಟುಂಬದ ಪ್ರಪಂಚವೇ ಆ ಒಂದು ಕ್ಷಣ ಸ್ತಬ್ಧವಾಗಿ ಹೋಗಿತ್ತು. ಹೊರಗಡೆ ಮಳೆಯ ಆರ್ಭಟ ಹೆಚ್ಚಾಗುತ್ತಿದ್ದಂತೆ ಮನೆಯೊಳಗೆ ಆತಂಕ ಇನ್ನಷ್ಟು ಜಾಸ್ತಿಯಾಗಿತ್ತು. ಟಿವಿಯಲ್ಲಿ ನ್ಯೂಸ್ ಚಾನೆಲ್ಗಳು ಮುಂಬೈಯಲ್ಲಿ ರೆಡ್ ಅಲರ್ಟ್ ಅಂತ ಘೋಷಿಸಿದವು. ಸಾಯನ್ ಪ್ರದೇಶದಲ್ಲಿ ಸೊಂಟದವರೆಗೆ ನೀರು ನಿಂತಿದ್ದನ್ನ ಲೈವ್ ಆಗಿ ತೋರಿಸುತ್ತಿದ್ದವು. ಆ ಪ್ರದೇಶಗಳನ್ನು ನೋಡುತ್ತಿದ್ದ ಆರತಿಯ ಕಣ್ಣುಗಳಿಂದ ಕಣ್ಣೀರು ನಿಲ್ಲುತ್ತಾನೆ ಇರಲಿಲ್ಲ. ತಂದೆ ತಕ್ಷಣವೇ ರೈನ್ ಕೋಟ್ ಅನ್ನು ಧರಿಸಿ ಕಾರಿನ ಕೈ ಹಿಡಿದು ಹೊರಗಡೆ ನಿಂತಿದ್ದರು. ಆದರೆ ಹೊರಗಡೆ ರಸ್ತೆಗಳೇ ನದಿಯಾಗಿದ್ದಾಗ ಕಾರು ತೆಗೆದುಕೊಂಡು ಹೋಗುವುದು ಹೇಗೆ ಅಂತ ಎಲ್ಲರೂ ಯೋಚನೆ ಮಾಡುತ್ತಿದ್ದರು. ಅತ್ತ ಸಾಯನ್ ರಸ್ತೆಯಲ್ಲಿ ಪರಿಸ್ಥಿತಿ ತೀರಾ ಗಂಭೀರವಾಗಿತ್ತು. 10 ಶಾಲಾ ಮಕ್ಕಳು ತುಂಬಿದ್ದ ಆ ಹಳದಿ ವ್ಯಾನ್ನ ಚಕ್ರಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದ್ದವು. ಸಣ್ಣ ಮಕ್ಕಳು ಹೆದರಿ ಜೋರಾಗಿ ಅಳುತ್ತಿದ್ದರೆ ವ್ಯಾನ್ ಚಾಲಕ ಮತ್ತು ಶಾಲಾ ಸಹಾಯಕಿ ಮಕ್ಕಳನ್ನ ಸೀಟುಗಳ ಮೇಲೆ ನಿಲ್ಲಿಸಿ ಧೈರ್ಯವನ್ನ ತುಂಬುವ ಪ್ರಯತ್ನವನ್ನ ಮಾಡುತ್ತಿದ್ದರು. ಕಿಟಕಿಯ ಗಾಜಿನ ಹೊರಗೆ ಕೇವಲ ಕಪ್ಪನೆಯ ನೀರು ಮತ್ತು ಮಳೆಯ ಅಬ್ಬರ ಮಾತ್ರ ಕಾಣಿಸುತ್ತಿತ್ತು. ನೀರು ನಿಧಾನವಾಗಿ ವ್ಯಾನ್ ಒಳಗೆ ನುಗ್ಗಲು ಆರಂಭಿಸಿತ್ತು. ಯಾವಾಗ ಪರಿಸ್ಥಿತಿ ಕೈಮೀರುತ್ತದೆ ಎಂದು ತಿಳಿಯಿತೋ ಆಗ ಮುಂಬೈನ ಆ ಅಸಲಿ ಶಕ್ತಿ ಅಂದರೆ ಮಾನವೀಯತೆ ಎದ್ದು ನಿಂತಿತ್ತು. ಹತ್ತಿರದಲ್ಲೇ ಇದ್ದಂತಹ ಮುಂಬೈನ ಹೆಮ್ಮೆಯ ಡಬ್ಬಾವಾಲಾಗಳು ಮತ್ತು ಸ್ಥಳೀಯ ಯುವಕರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದರು. ಸೊಂಟದ ಮಟ್ಟದ ನೀರಿನ ರಭಸಕ್ಕೆ ಯಾರೂ ಕೊಚ್ಚಿ ಹೋಗದಂತೆ ಯುವಕರು ಒಬ್ಬರನ್ನೊಬ್ಬರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ವ್ಯಾನ್ನತ್ತ ಧಾವಿಸುತ್ತಾರೆ. ಸುರಕ್ಷಿತ ರಕ್ಷಣೆಯನ್ನ ಎಸ್ಟಾಬ್ಲಿಷ್ ಮಾಡುತ್ತಾರೆ. ವ್ಯಾನ್ನ ತುರ್ತು ಬಾಗಿಲನ್ನು ತೆರೆದು ಹೆದರಿದ್ದ ಪುಟ್ಟ ಮಕ್ಕಳನ್ನ ತಮ್ಮ ಹೆಗಲ ಮೇಲೆ ತಮ್ಮ ಕೈಗಳನ್ನು ಎತ್ತಿಕೊಂಡು ಒಬ್ಬೊಬ್ಬರಾಗಿ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಲು ಆರಂಭಿಸಿದ್ದಾರೆ. ಕಡುಗತ್ತಲಲ್ಲಿ ಸುರಿಯುವ ಮಳೆಯಲ್ಲಿ ಅಪರಿಚಿತ ಜೀವಗಳು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಶಾಲಾ ಮಕ್ಕಳನ್ನ ರಕ್ಷಿಸುವ ದೃಶ್ಯ ಯಾವುದೇ ಸಿನಿಮಾದ ಸಾಹಸ ದೃಶ್ಯಕ್ಕಿಂತ ಕಮ್ಮಿ ಇರಲಿಲ್ಲ ಸ್ನೇಹಿತರೆ. ಹೌದು, ರಾತ್ರಿ 8:30 ಸುಮಾರಿಗೆ ಮನೆಯ ಬಾಗಿಲು ಜೋರಾಗಿ ಬಡಿದಿತ್ತು. ಇಡೀ ಕುಟುಂಬ ಓಡಿ ಹೋಗಿ ಬಾಗಿಲು ತೆರೆದಾಗ ಎದುರಿಗೆ ಸ್ಥಳೀಯ ಯುವಕನೊಬ್ಬ ಹೆಗಲ ಮೇಲೆ ಕುಳಿತು ಸಂಪೂರ್ಣವಾಗಿ ಒದ್ದೆಯಾಗಿದ್ದ ಸುರಕ್ಷಿತವಾಗಿದ್ದ ಆನಂದ್ ಮುಗುಳ್ನಗುತ್ತಿದ್ದ. ಆರತಿ ತಕ್ಷಣ ಮಗನನ್ನ ಅಪ್ಪಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ಅಜ್ಜ ದೇವರಿಗೆ ಕೈ ಮುಗಿದಿದ್ದರು. ಮಗನನ್ನ ತಂದಂತಹ ವ್ಯಕ್ತಿಗೆ ಅವರ ತಂದೆ ಕಾಲನ್ನ ಬಿದ್ದಿದ್ದರು. ಹೌದು ಸ್ನೇಹಿತರೆ, ಮುಂಬೈ ಮಳೆ ಪ್ರತಿ ವರ್ಷವೂ 10 ಕಷ್ಟಗಳನ್ನು ತರುತ್ತದೆ, ಜೀವಗಳನ್ನು ಆತಂಕಕ್ಕೆ ತಳ್ಳುತ್ತದೆ. ಆದರೆ ಪ್ರವಾಹದ ನೀರಿಗಿಂತಲೂ ವೇಗವಾಗಿ ಹರಿಯುವ ಅಲ್ಲಿನ ಜನರ ಮಾನವೀಯತೆ ಮತ್ತು ಒಗ್ಗಟ್ಟು ಯಾವುದೇ ಮಳೆಗೂ ಸರಿಸಾಟಿಯಾಗಲಾರದು ಸ್ನೇಹಿತರೆ. ಹೌದು, ಮುಂಬೈ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಫೈನಾನ್ಷಿಯಲ್ ಕ್ಯಾಪಿಟಲ್, ಚಿತ್ರೋದ್ಯಮ, ಬಾಲಿವುಡ್, ದೊಡ್ಡ ದೊಡ್ಡ ಬೆಟ್ಟದಂತಹ ಬಿಲ್ಡಿಂಗುಗಳು. ಆದರೆ ಮುಂಬೈ ಮಳೆ ಕೂಡ ಅಷ್ಟೇ ಕುಖ್ಯಾತಿಯನ್ನ ಪಡೆದಿದೆ. ಮುಂಬೈ ಮಳೆ ಅಂದರೆ ಅದೊಂದು ರೋಮಾಂಚಕ, ಅನಿರೀಕ್ಷಿತ ಹೈ ವೋಲ್ಟೇಜ್ ಡ್ರಾಮಾ ಇದ್ದ ಹಾಗೆ. ಎಂದಿಗೂ ಮಲಗದ ಸದಾ ಓಡುತ್ತಿರುವ ಆರ್ಥಿಕ ನಗರಿಯನ್ನ ಕೇವಲ ಕೆಲವೇ ಗಂಟೆಗಳಲ್ಲಿ ಸ್ತಬ್ಧಗೊಳಿಸುವ ತಾಕತ್ತು ಆ ಮಳೆಗಿದೆ. ಮಧ್ಯಾಹ್ನ 3 ಗಂಟೆ ಆದರೆ ಸಾಕು, ಆಗಸದಲ್ಲಿ ದಿಢೀರನೆ ಕತ್ತಲು ಆವರಿಸುತ್ತದೆ. ಅರಬ್ಬಿ ಸಮುದ್ರದಿಂದ ಬೀಸಿದ ತಣ್ಣನೆ ಗಾಳಿಯು ಕಾಂಕ್ರೀಟ್ ಕಾಡಿನ ಎತ್ತರದ ಕಟ್ಟಡಗಳಿಗೆ ಅಪ್ಪಳಿಸುತ್ತದೆ. ನೋಡುತ್ತಿದ್ದಂತೆ ಆಕಾಶದ ತಡೆಗೋಡೆಗಳು ಒಡೆದಂತೆ ಧೋ ಎಂದು ಮಳೆ ಸುರಿಯಲಾರಂಭಿಸುತ್ತದೆ. ಇದು ಮಾಮೂಲಿ ಮಳೆಯಲ್ಲ, ಮುಂಬೈಯನ್ನೇ ಮುಳುಗಿಸುವಂತಹ ಮಹಾಮಳೆ. ಹೌದು, ಪ್ರತಿ ವರ್ಷ ಇಲ್ಲಿ ಇಂತಹ ಮಳೆ ಮುಂಬೈಯನ್ನ ನಡುಗಿಸುವುದು ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಕೇವಲ ಇತ್ತೀಚೆಗಷ್ಟೇ ಆದಂತಹ ಮಳೆ ಇಡೀ ಮುಂಬೈ ನಗರೆಯನ್ನೇ ಸ್ತಬ್ಧಗೊಳಿಸಿತ್ತು. ಕೇವಲ 2 ಗಂಟೆಗಳ ನಿರಂತರ ಮಳೆ ಇಡೀ ನಗರದ ಚಿತ್ರಣವನ್ನೇ ಬದಲಾಯಿಸಿತ್ತು. ಹಿಂದೂ ಮಾತಾ, ಕುರ್ಲಾ ಮತ್ತು ಅಂಧೇರಿ ಸಬ್ವೆಗಳು ನೀಡುತ್ತಿದ್ದಂತೆ ಜಲಾವೃತಗೊಂಡಿದ್ದವು. ಐಷಾರಾಮಿ ಕಾರುಗಳಿಂದ ಹಿಡಿದು ಮುಂಬೈನ ಹೆಮ್ಮೆಯ ಕಪ್ಪು ಬಿಳಿ ಟ್ಯಾಕ್ಸಿಯವರೆಗೂ ಎಲ್ಲವೂ ಅರ್ಧದಷ್ಟು ನೀರಿನಲ್ಲಿ ಮುಳುಗಿ ಹೋಗಿದ್ದವು.
ರಸ್ತೆಗಳ ವಾಹನ ಸಂಚಾರಕ್ಕಲ್ಲ, ಬದಲಿಗೆ ನದಿಗಳಂತೆ ಭಾಸವಾಗಿದ್ದವು. ಜನ ಮಂಡಿಯವರೆಗೆ ನೀರಿನಲ್ಲಿ ಒಬ್ಬರ ಕೈಯನ್ನು ಹಿಡಿದು ಇನ್ನೊಬ್ಬರು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗುತ್ತಿದ್ದರು. ಮುಂಬೈ ಪಾಲಿಗೆ ಲೋಕಲ್ ಟ್ರೈನ್ಗಳೇ ಉಸಿರು. ಆದರೆ ಹಳಿಗಳ ಮೇಲೆ ನೀರು ನಿಲ್ಲದಂತೆ ಸೆಂಟ್ರಲ್ ಮತ್ತು ವೆಸ್ಟರ್ನ್ ರೈಲುಗಳ ಮೇಲೆ ನದಿ ಹರಿದ ಹಾಗೆ ಆ ಟ್ರ್ಯಾಕ್ಗಳ ಮೇಲೆ ನೀರು ಹರಿಯುತ್ತಿತ್ತು. ಅದರಲ್ಲೂ ಕೂಡ ಮುಂಬೈನ ಟ್ರೈನುಗಳು ಓಡಾಡುತ್ತಿದ್ದವು. ಲಕ್ಷಾಂತರ ಉದ್ಯೋಗಿಗಳು ರೈಲು ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಆಗಲಿ, ದಾದರ್ ಆಗಲಿ, ಕುರ್ಲಾ ಆಗಲಿ, ಎಲ್ಲ ಕಡೆ ರೈಲುಗಳು ಸ್ತಬ್ಧವಾಗಿದ್ದವು, ಸ್ಟೇಷನ್ಗಳು ಸ್ತಬ್ಧವಾಗಿದ್ದವು. ನಿಲ್ದಾಣದಲ್ಲಿದ್ದಂತಹ ಸಾವಿರಾರು ಜನರ ಆತಂಕದ ಮುಖಗಳು, ಮೊಬೈಲ್ ನೆಟ್ವರ್ಕ್ ಸಿಗದೆ ಪರದಾಡುತ್ತಿದ್ದ ದೃಶ್ಯಗಳು ಪರಿಸ್ಥಿತಿಯ ಗಂಭೀರವನ್ನು ಸಾರುತ್ತಿದ್ದವು. ಮನೆಗೆ ತಲುಪುತ್ತೇವಾ ಇಲ್ವಾ ಎಂಬ ಒಂದೇ ಒಂದು ಪ್ರಶ್ನೆ ಪ್ರತಿಯೊಬ್ಬ ಮುಂಬೈಕರನ ಮನಸ್ಸಿನಲ್ಲಿ ಮೂಡುತ್ತಿತ್ತು. ಕಡಲ ತೀರದಲ್ಲಿ ಹೈ ಟೈಡ್ ಎದ್ದಿದ್ದಂತೆ ನೀರು ಸಮುದ್ರಕ್ಕೂ ಸೇರದೆ ನಗರದ ಒಳಗೆ ನುಗ್ಗುತ್ತಿತ್ತು. ಈ ಇಡೀ ರೋಮಾಂಚಕ ನಾಟಕದಲ್ಲಿ ಹೀರೋ ಅಂದ್ರೆ ಅದು ಮುಂಬೈನ ಜನಸಾಮಾನ್ಯರು. ರಸ್ತೆ ಬದಿಯ ಚಹಾ ಅಂಗಡಿಯವನು ನಿರಾಶ್ರಿತರಿಗೆ ಬಿಸಿ ಬಿಸಿ ಚಹಾ ನೀಡುತ್ತಿದ್ದ. ಗುರುದ್ವಾರಗಳು ಮತ್ತು ಗಣೇಶ ಮಂಟಪಗಳು ತಕ್ಷಣವೇ ನಿರಾಶ್ರಿತ ಆಶ್ರಯ ತಾಣಗಳಾಗಿ ಬದಲಾಗಿದ್ದವು. ಟ್ರಾಫಿಕ್ ನಡುವೆ ಸಿಲುಕಿದವರಿಗೆ ಪರಿಚಿತರೇ ಬಂದು ಬಿಸ್ಕೆಟ್ ನೀರು ಕೊಡುತ್ತಿದ್ದರು. ಇದು ಮುಂಬೈನ ಅಸಲಿ ತಾಕತ್ತು ಸ್ನೇಹಿತರೆ. ಪ್ರಕೃತಿ ತನ್ನ ರೌದ್ರ ರೂಪವನ್ನು ತೋರಿಸಿದಾಗ ಇಲ್ಲಿನ ಜನ ತಾವೆಲ್ಲರೂ ಒಂದೇ ಎಂದು ಸಾರಿ ನಿಲ್ಲುತ್ತಾರೆ. ರಾತ್ರಿ 12 ಆಗುತ್ತಿದ್ದಂತೆ ಮಳೆಯ ಅಬ್ಬರ ಕೊಂಚ ಕಡಿಮೆ ಆಗಿತ್ತು. ನೀರು ನಿಧಾನವಾಗಿ ಇಳಿಯಲು ಆರಂಭಿಸಿತ್ತು. ಮುಂಜಾನೆ 5 ಗಂಟೆಗೆ ಅದೇ ಹಳಿಗಳ ಮೇಲೆ ಮತ್ತೆ ಲೋಕಲ್ ಟ್ರೈನ್ ಹಾರ್ನ್ ಸೌಂಡ್ ಕೇಳಿಸಿತ್ತು. ಮುಂಬೈ ಮತ್ತೆ ಓಡಲು ಸಿದ್ಧವಾಗಿತ್ತು. ಹೌದು, ಮತ್ತೆ ಮುಂಬೈ ತನ್ನ ಎಂದಿನ ರೋಮಾಂಚಕ ದಿನಚರಿಗೆ ಮರಳಿತ್ತು. ಸ್ನೇಹಿತರೆ, ಪ್ರತಿ ವರ್ಷ ಮುಂಬೈ ಮತ್ತು ಮಳೆ ಇಬ್ಬರ ನಡುವೆ ಒಂದು ಹೋರಾಟ, ಈ ನಿರಂತರ ಹೋರಾಟ ಇದ್ದೇ ಇರುತ್ತದೆ. ಆದರೆ ಎಷ್ಟೇ ಮಳೆ ಆದರೂ ಮುಂಬೈ ಮಾತ್ರ ನಿಲ್ಲೋದಿಲ್ಲ ಅನ್ನೋದಕ್ಕೆ ಈ ಒಂದು ಘಟನೆ, ಈ ಒಂದು ಗಳಿಗೆ ಸಾಕ್ಷಿಯಾಗಿತ್ತು.